ಅದು 2025 ಜೂನ್ 22ನೇ ತಾರೀಕು. ವಕೀಲರಾದ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರವನ್ನ ಹಂಚಿಕೊಳ್ತಾರೆ. ವ್ಯಕ್ತಿಯೊಬ್ಬ ಶವ ಹೂತಿಟ್ಟ ಪ್ರಕರಣ ಮಾಹಿತಿಯನ್ನ ಬಹಿರಂಗಪಡಿಸುತ್ತಾರೆ. ಅನಾಮಿಕ ವ್ಯಕ್ತಿಯೊಬ್ಬ ಯಾರೊಂದು ಒತ್ತಡಕ್ಕೆ ಹೆದರಿ ನೂರಾರು ಶವ ವಿಲೇವಾರಿ ಮಾಡಿದ್ದಾನೆ ಎನ್ನಲಾದ ಸುದ್ದಿಯನ್ನ ತೀವ್ರ ಸಂಚಲನಕ್ಕೆ ಕಾರಣ ಮಾಡುತ್ತಾರೆ. ಅಲ್ಲದೆ ಆತ ಬೆಳ್ತಂಗಡಿ ಪೊಲೀಸರಿಗೆ ಹೂತಿಟ್ಟಂತಹ ತಲೆ ಬುರುಡೆ ತಂದುಕೊಟ್ಟಿದ್ದಾನೆಂಬ ಸುದ್ದಿಯು ವೈರಲ್ ಆಗಲು ಪ್ರಾರಂಭಿಸುತ್ತದೆ. ಇದಾದ ಮೇಲೆ ಪೊಲೀಸರು ದೂರು ಕೂಡ ದಾಖಲಿಸಿಕೊಳ್ಳುತ್ತಾರೆ. ಇದನ್ನ ಇಷ್ಟಕ್ಕೆ ಬಿಡದ ಆ ಅನಾಮಿಕ ವ್ಯಕ್ತಿ ಜುಲೈ 3ರಂದು ವಕೀಲರ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ಕೂಡ ಕೊಡುತ್ತಾನೆ. ಅದರಲ್ಲಿ ಭಯಾನಕ ಅಂಶಗಳನ್ನು ಉಲ್ಲೇಖಿಸುತ್ತಾನೆ. ಈ ಒಂದು ಪ್ರಕರಣ ಇದ್ದಕ್ಕಿದ್ದ ಹಾಗೆ ಕಾಡ್ಗಿಚ್ಚಿನ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಸುದ್ದಿ ಮಾಧ್ಯಮದಲ್ಲಿ ಭಾರಿ ಸಂಚಲನವನ್ನ ಮಾಡುತ್ತದೆ. ದಿನದಿಂದ ದಿನಕ್ಕೆ ಸರ್ಕಾರದ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗುತ್ತದೆ. ಹಲವಾರು ಜನರು ಇದನ್ನ ಸಿಬಿಐಗೆ ಮತ್ತೆ ವಹಿಸಬೇಕು, ಇಲ್ಲ ಸಿಐಡಿಗೆ ವಹಿಸಬೇಕು, ಕನಿಷ್ಠ SIT ಆದರೂ ರಚನೆ ಮಾಡಬೇಕೆಂದು ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡಿ ಒತ್ತಡ ಹಾಕುತ್ತಾರೆ. ಕೊನೆಗೂ ಈ ಒತ್ತಡಕ್ಕೆ ಮಣಿದು ಸರ್ಕಾರ 2025 ಜುಲೈ 20ನೇ ತಾರೀಕು ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಅಸ್ಥಿಪಂಜರಗಳ ಬಗ್ಗೆ ಹಾಗೂ ಸರಣಿ ಕೊಲೆಗಳ ರಹಸ್ಯ ಭೇದಿಸಲು SITಯನ್ನ ರಚನೆ ಮಾಡುತ್ತದೆ. ಸ್ಥಳೀಯರು ಹೇಳುವ ಪ್ರಕಾರ ಈ ಒಂದು ತನಿಖೆ ನಡೆದರೆ ಹೂದಿಟ್ಟ ಶವಗಳು ತಾವಾಗಿಯೇ ಮಾತನಾಡಲಿವೆ, ಸತ್ಯವನ್ನ ಬಯಲಿಗೆ ತರಲಿವೆ ಎನ್ನುವುದು ಜನರಲ್ಲಿ ಆತ್ಮವಿಶ್ವಾಸ ಮೂಡಿದೆ. ಮಾಹಿತಿಯ ಪ್ರಕಾರ ಕೆಲವೇ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಈ ಸರಣಿ ಕೊಲೆಗಳ ಬಗ್ಗೆ ಆ ನಿಗೂಢ ರಹಸ್ಯ ಹೊರ ಬೀಳಲಿದೆ ಎನ್ನುವ ಮಾಹಿತಿ ಇದೆ. ಆಗಾಗ ರಾಜ್ಯಗಳಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಕೆಲವೊಂದು ಕ್ರೈಮ್ಗಳು, ಅಪರಾಧಗಳು, ಕೊಲೆಗಳು ನಡೆದಾಗ ಆಯಾ ರಾಜ್ಯ ಸರ್ಕಾರಗಳು SIT ನೇಮಕ ಮಾಡುತ್ತವೆ. ನಾವು ಆಗಾಗ SIT ಅಂತ ಹೇಳ್ತಾನೆ ಇರ್ತೀವಿ. ಅಷ್ಟಕ್ಕೂ ಈ SIT ಅಂದ್ರೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅರ್ಥ. ಯಾವಾಗ ಯಾವುದೇ ಒಂದು ಅಪರಾಧ ನಡೆದಾಗ ಆ ಅಪರಾಧವನ್ನ ಪತ್ತೆ ಹಚ್ಚಲು ಮೊದಲು ಅವಕಾಶ ಕೊಡೋದು ಆ ಜುರಿಸ್ಡಿಕ್ಷನ್ ನಲ್ಲಿ ಇರುವಂತಹ ಪೊಲೀಸ್ ಠಾಣೆಗೆ ಹೋಗುತ್ತದೆ. ಉದಾಹರಣೆಗೆ ಧರ್ಮಸ್ಥಳದ ಸುತ್ತಮುತ್ತ ಯಾವುದಾದ್ರೂ ಒಂದು ಅಪರಾಧ ನಡೆದರೆ, ಕೊಲೆ ನಡೆದರೆ, ಸುಲಿಗೆ ನಡೆದರೆ, ಡಕಾಯಿತಿ ನಡೆದರೆ ಅದನ್ನು ಪತ್ತೆ ಹಚ್ಚಲು ಮೊಟ್ಟ ಮೊದಲ ಬಾರಿಗೆ ಆ ಪೊಲೀಸ್ ಠಾಣೆಗೆ ಕೊಡಲಾಗುತ್ತದೆ. ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅದನ್ನ ವಹಿಸಲಾಗುತ್ತದೆ ಮತ್ತು ಆ ಠಾಣೆಗೆ ಸಂಬಂಧಪಟ್ಟ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಕೂಡ ನೇಮಕ ಮಾಡುತ್ತಾರೆ. ಹೀಗೆ ಅಲ್ಲಿನ ಲೋಕಲ್ ಪೊಲೀಸ್ ಆ ಒಂದು ಕ್ರೈಮ್ ಅನ್ನ ಅಥವಾ ಯಾವುದೇ ಒಂದು ಕೊಲೆಯನ್ನ ಪತ್ತೆ ಹಚ್ಚಲು ಕೆಲವು ಸಮಯವನ್ನು ಕೂಡ ಕೊಡಲಾಗುತ್ತದೆ. ಹೀಗೆ ಈ ಸ್ಥಳೀಯ ಪೊಲೀಸರು ಕೆಲವು ದಿನಗಳ ಕಾಲ ಈ ಒಂದು ಕ್ರೈಮ್ ಅನ್ನ ಪತ್ತೆ ಹಚ್ಚಲು ಮುಂದಾಗುತ್ತಾರೆ. ಯಾವಾಗ ಈ ಒಂದು ಕ್ರೈಮ್ ಅಥವಾ ಕೊಲೆಯನ್ನ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಪರಿಹಾರವಾಗಲಿ ಅಥವಾ ಅದನ್ನ ಕಂಡುಹಿಡಿಯುವುದರಲ್ಲಿ ವಿಫಲರಾಗುತ್ತಾರೋ ಆಗ ಅಲ್ಲಿನ ಸ್ಥಳೀಯ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರಕ್ಕೆ SIT ನೇಮಕ ಮಾಡುವ ಪವರ್ ಇರುತ್ತದೆ. ಒಂದು ವೇಳೆ ಅಲ್ಲಿನ ಸ್ಥಳೀಯ ಸರ್ಕಾರ ಕೂಡ SIT ನೇಮಕ ಮಾಡಲು ಮೀನಾಮೇಷ ಮಾಡಿದರೆ ಭಾರತ ಸರ್ಕಾರವಾಗಲಿ ಅಥವಾ ಭಾರತದ ಸುಪ್ರೀಂ ಕೋರ್ಟ್ ಕೂಡ SITಯನ್ನ ನೇಮಕ ಮಾಡುವ ಶಕ್ತಿಯನ್ನ ಹೊಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಈಗ ನಿಮಗೆ ಒಂದು ಪ್ರಶ್ನೆ ಹುಟ್ಟಬಹುದು. ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಯಾರ್ಯಾರು ಇರುತ್ತಾರೆ ಮತ್ತು ಹೇಗೆ ಅವರು ಕೆಲಸ ಮಾಡುತ್ತಾರೆ ಅಂತ. ಈ ಒಂದು ಗುಂಪಿನಲ್ಲಿ ಅಥವಾ ಟೀಮ್ ನಲ್ಲಿ ಹೆಚ್ಚಾಗಿ ಇಂತಹ ತನಿಖೆಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ, ಅನುಭವ ಹೊಂದಿರುವ ಹಾಗೂ ವಿಶೇಷ ಜ್ಞಾನವನ್ನ ಹೊಂದಿರುವ ಅಧಿಕಾರಿಗಳನ್ನ ನೇಮಿಸಲಾಗುತ್ತದೆ. ಹೆಚ್ಚಾಗಿ ಪೊಲೀಸ್ ಇಲಾಖೆಯಲ್ಲಿ ಹಿಂದೆ ಈ ರೀತಿಯ ಕ್ರೈಮ್ಗಳನ್ನ ಕಂಡುಹಿಡಿದವರು ಅಥವಾ ಇದರಲ್ಲಿ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಹೊಂದಿರುವವರನ್ನ ಇಂತಹ ಒಂದು ಟೀಮ್ ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತದೆ. ಕೇವಲ ಇದರಲ್ಲಿ ಸದ್ಯದಲ್ಲಿ ಕೆಲಸ ಮಾಡುವವರು ಮಾತ್ರವಲ್ಲದೆ ರಿಟೈರ್ಡ್ ಆಫೀಸರ್ಗಳನ್ನು ಕೂಡ ಇದರಲ್ಲಿ ಸೇರಿಸಿಕೊಳ್ಳಬಹುದು. ಆಗ ಇನ್ನೊಂದು ಪ್ರಶ್ನೆ ಬರುತ್ತದೆ ಸ್ನೇಹಿತರೆ, ಈ SIT ವ್ಯಾಪ್ತಿ ಹೇಗಿರುತ್ತದೆ ಅಂತ. ಈ SIT ಟೀಮ್ ಅನ್ನ ಒಬ್ಬ ಸೀನಿಯರ್ ಆಫೀಸರ್ ಲೀಡ್ ಮಾಡುತ್ತಾರೆ. ಅವರ ಕೆಳಗಡೆ 8 ರಿಂದ 10 ಜನ ಆಫೀಸರ್ಗಳು ಕೂಡ ಇರುತ್ತಾರೆ. ಇವರೆಲ್ಲರೂ ಆಯಾ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿದ ಅಧಿಕಾರಿಗಳೇ ಆಗಿರುತ್ತಾರೆ. ಇವರ ಕೆಲಸ ಯಾವುದೇ ಒಂದು ಕ್ರೈಮ್ ಅನ್ನ ನಡೆದಂತಹ ಸ್ಥಳವನ್ನ ಪರಿಶೀಲನೆ ಮಾಡುವುದು, ಸಾಕ್ಷ್ಯಗಳನ್ನ ಸಂಗ್ರಹಿಸುವುದು, ಆ ಸಾಕ್ಷಿಗಳನ್ನ ವಿಶ್ಲೇಷಣೆ
ರಚನೆ ಮಾಡುವುದು, ತನಿಖೆಗೆ ಸಂಬಂಧಪಟ್ಟವರನ್ನ ಸಂದರ್ಶನ ಮಾಡುವುದು, ಅಲ್ಲಲ್ಲಿ ಆ ಕ್ರೈಮ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಎಲ್ಲಿ ಸಿಗುತ್ತವೋ ಅವುಗಳನ್ನೆಲ್ಲ ಸಂಗ್ರಹಿಸುವುದು. ಅದು ಲೋಕಲ್ ಪ್ರದೇಶವೇ ಆಗಲಿ ಅಥವಾ ಬೇರೆ ಜಾಗವೇ ಆಗಲಿ, ಎಲ್ಲ ಸ್ಥಳಗಳಿಗೆ ಹೋಗಿ ಅವುಗಳನ್ನ ಸೂಕ್ಷ್ಮವಾಗಿ ಕಲೆಕ್ಟ್ ಮಾಡುವುದು ಅವರ ಮುಖ್ಯ ಕೆಲಸವಾಗಿರುತ್ತದೆ. ಮೇಲಾಗಿ ಈ SIT ನಲ್ಲಿ ಕೆಲಸ ಮಾಡುವಂತಹ ತಂಡಗಳಿಗೆ ಯಾವುದೇ ರೀತಿಯ ಯೂನಿಫಾರ್ಮ್ ಕೂಡ ಇರುವುದಿಲ್ಲ. ಅವರು ಯೂನಿಫಾರ್ಮ್ ಹಾಕಬಹುದು ಅಥವಾ ಹಾಕದೇ ಇರಬಹುದು. ಅಷ್ಟೇ ಅಲ್ಲದೆ ಇತರ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡುವುದು ಮತ್ತು ನ್ಯಾಯಾಲಯಕ್ಕೆ ಸಮಗ್ರ ವರದಿಯನ್ನ ಸಿದ್ಧಪಡಿಸುವುದು ಇವರ ಕೆಲಸವಾಗಿರುತ್ತದೆ. ಈ ಸಮಯದಲ್ಲಿ ಅವರು ಲೋಕಲ್ ಪೊಲೀಸ್ ಆಫೀಸರ್ಗಳಾಗಲಿ ಅಥವಾ ಬೇರೆ ಪೊಲೀಸ್ ಆಫೀಸರ್ಗಳ ಸಹಾಯವನ್ನು ಕೂಡ ಪಡೆಯಬಹುದು. ಯಾರು ಕೂಡ ಯಾವುದೇ ಸಂದರ್ಭದಲ್ಲಿ ವಿಚಾರಣೆಗೆ ನಿರಾಕರಿಸಲು ಇವರಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ಇವರ ಕೆಲಸ ಏನೇ ಇದ್ದರೂ ನಿಷ್ಪಕ್ಷವಾಗಿ ಕೆಲಸವನ್ನ ಮಾಡಿ ತಪ್ಪು ಮಾಡಿದವರನ್ನ ಹಿಡಿದುಕೊಡುವುದೇ ಇವರ ಮೇಜರ್ ಕೆಲಸವಾಗಿರುತ್ತದೆ. ಆದ್ರೆ ವಿಚಿತ್ರ ಏನೆಂದ್ರೆ ಇಂತಹ SIT ಟೀಮ್ಗಳಲ್ಲೂ ಕೂಡ ಹಲವಾರು ಲೋಪದೋಷಗಳನ್ನು ನಾವು ಕಾಣಬಹುದು. ಹೀಗೆ ತನಿಖೆಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ, ಎಲ್ಲ ಸಾಕ್ಷ್ಯಾಧಾರಗಳನ್ನ ತಮ್ಮ ಸಂಶೋಧನೆಯನ್ನ ನ್ಯಾಯಾಲಯ ಅಥವಾ ಅದನ್ನು ನೇಮಿಸಿದಂತಹ ಇತರ ಪ್ರಾಧಿಕಾರಕ್ಕೆ ಇದು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ SIT ಟೀಮ್ ಅನ್ನ ರಾಜ್ಯ ಸರ್ಕಾರ ನೇಮಿಸಿದರೆ ಕೊನೆಗೆ ಆ ಒಂದು ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗುತ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯ SIT ಅನ್ನ ನೇಮಿಸಿದರೆ ಅದು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತದೆ. ಇದೇ ರೀತಿ ಕೇಂದ್ರ ಸರ್ಕಾರ ನೇಮಿಸಿದರೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಾಗುತ್ತದೆ. ಭಾರತದಲ್ಲಿ ಹೆಚ್ಚಾಗಿ ರಾಜ್ಯ ಸರ್ಕಾರಗಳು ಈ ರೀತಿಯ SIT ನೇಮಕ ಮಾಡಲು ಮೀನಾಮೇಷ ಮಾಡುತ್ತವೆ. ಕಾರಣ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷದವರು ಏನಾದರೂ ಈ ರೀತಿಯ ಅಪರಾಧಗಳಲ್ಲಿ ಸಿಕ್ಕಿಹಾಕಿಕೊಂಡರೆ ಆಗ SIT ರಚನೆ ಮಾಡಲು ಹಿಂದೆ ಮುಂದೆ ಮಾಡುತ್ತಾರೆ. ಅಥವಾ ಯಾವುದೋ ಒಬ್ಬ ಉದ್ಯೋಗಪತಿ ಅಥವಾ ಯಾವುದೋ ಒಬ್ಬ ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಯಾವುದೇ ಒಂದು ಅಪರಾಧ ಮಾಡಿದರೆ ರಾಜ್ಯ ಸರ್ಕಾರಗಳು ಈ ರೀತಿ SIT ನೇಮಕ ಮಾಡಲು ಹಿಂದೆ ಮುಂದೆ ಮಾಡೋದು ನಾವು ಕಾಣುತ್ತೇವೆ. ಆದರೆ ಕೆಲವೊಮ್ಮೆ ವಿರೋಧ ಪಕ್ಷಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚಾದಾಗ ಮತ್ತು ಅಪರಾಧದ ಸ್ವರೂಪ ಹೆಚ್ಚಿಗೆ ಇದ್ದಾಗ ಮೀಡಿಯಾಗಳ ಒತ್ತಡ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಮುಖ್ಯಮಂತ್ರಿಗಳು SIT ರಚನೆ ಮಾಡಲು ಮುಂದಾಗುತ್ತಾರೆ. SIT ಟೀಮ್ ನಲ್ಲಿ ಹೆಚ್ಚಾಗಿ ಎಕ್ಸ್ಪರ್ಟ್ ಮತ್ತು ಅನುಭವಿ ಪೊಲೀಸ್ ಅಧಿಕಾರಿಗಳು, ಹಾಗೆಯೇ ಕೆಲವು ಅನುಭವಿ ವಕೀಲರು ಕೂಡ ಮತ್ತು ತಜ್ಞರು ಕೂಡ ಇಲ್ಲಿ ಇರಬಹುದು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಇದರಲ್ಲಿ ನಿವೃತ್ತ ಸೇನಾಧಿಕಾರಿಗಳು ಕೂಡ ನೇಮಕ ಮಾಡಬಹುದು. ಯಾಕಂದ್ರೆ ಇಂತಹವರ ಮೇಲೆ ಯಾವುದೇ ರೀತಿಯ ಪ್ರಭಾವ ಆಗಲಿ ಅಥವಾ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಆಗಲಿ ಅಥವಾ ಹಣದ ಆಸೆ ತೋರಿಸುವುದು ತುಂಬಾ ಕಷ್ಟವಾಗುತ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ನೇಮಿಸಿದ SIT ತಂಡ ಕೂಡ ಯಾವುದೇ ಒಂದು ಅಪರಾಧವನ್ನ ಅಥವಾ ಕೊಲೆಯನ್ನ ತನಿಖೆ ಮಾಡಿ ಆ ತನಿಖೆಯಿಂದ ಏನೂ ಕೂಡ ಪರಿಹಾರ ಸಿಗದೇ ಇದ್ದಾಗ ಅಂತಹ ಅಪರಾಧವನ್ನ ಹುಡುಕಲು ಮತ್ತು ಅದನ್ನ ತನಿಖೆ ಮಾಡಲು ಇಂತಹ ಕೇಸ್ಗಳನ್ನ ಹೆಚ್ಚಾಗಿ CBIಗೆ ಅಥವಾ CIDಗೆ ಕೂಡ ವಹಿಸಬಹುದಾಗುತ್ತದೆ. CBI ಎನ್ನುವುದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುತ್ತದೆ. ಯಾವಾಗ ರಾಜ್ಯ ಸರ್ಕಾರಗಳು ಕೆಲವೊಂದು ಅಪರಾಧವನ್ನ ಪತ್ತೆ ಹಚ್ಚುವುದರಲ್ಲಿ ವಿಫಲವಾಗುತ್ತದೆಯೋ ಆ ಸಮಯದಲ್ಲಿ ಮಾತ್ರ ತನಿಖೆ ಮಾಡುವುದಕ್ಕೆ CBI ಕರೆಸಲಾಗುತ್ತದೆ ಅಥವಾ ಈ ಒಂದು ಅಪರಾಧವನ್ನ CIDಗೂ ಕೂಡ ವಹಿಸಲಾಗುತ್ತದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಅಪರಾಧವನ್ನ ತನಿಖೆ ಮಾಡುವುದರಲ್ಲಿ ಇನ್ನೊಂದು ಏಜೆನ್ಸಿ ಇದೆ, ಅದುವೇ CID ಅಂತ ಕೂಡ ಕರೆಯುತ್ತಾರೆ. CID ಅಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಎಂದರ್ಥ. ಅಂದ್ರೆ ಅಪರಾಧ ತನಿಖಾ ಇಲಾಖೆ ಅಂತ. ಇದು ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಬರುವಂತಹ ಒಂದು ಕ್ರೈಮ್ ಬ್ರಾಂಚ್ ಆಗಿದೆ. ಇದು ಪೊಲೀಸ್ ಪಡೆಯೊಳಗಿನ ಒಂದು ವಿಶೇಷ ಘಟಕವಾಗಿದೆ. ಕೊಲೆ, ವಂಚನೆ ಮತ್ತು ಸಂಘಟಿತ ಅಪರಾಧದಂತಹ ಗಂಭೀರ ಅಪರಾಧಗಳ ತನಿಖೆ ಮೇಲೆ ಇದು ಕೇಂದ್ರೀಕೃತವಾಗಿರುತ್ತದೆ. ಇದು ರಾಜ್ಯ ಸರ್ಕಾರದ ಒಂದು ವಿಶೇಷ ತನಿಖಾ ದಳವಾಗಿದೆ. ಪೊಲೀಸ್ ಮಹಾನಿರ್ದೇಶಕ ಅಥವಾ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಈ ಒಂದು CIDಯ ಮುಖ್ಯಸ್ಥರಾಗಿರುತ್ತಾರೆ. CID ಭಾರತದಲ್ಲಿ ಪ್ರತಿ ರಾಜ್ಯದಲ್ಲೂ ತನ್ನದೇ ಆದಂತಹ ಒಂದು ವಿಭಾಗವನ್ನ ತನ್ನ ಕ್ರೈಮ್ ಬ್ರಾಂಚ್ ನಲ್ಲಿ ಹೊಂದಿರುತ್ತದೆ. ಕರ್ನಾಟಕದಲ್ಲೂ ಕೂಡ ಇದರ ಒಂದು ಶಾಖೆ ಬೆಂಗಳೂರಿನಲ್ಲಿ ತನ್ನ ಹೆಡ್ ಕ್ವಾರ್ಟರ್ ನ ಹೊಂದಿದೆ. ಆಂಡ್ರೂ ಫ್ರೇಸರ್ ಅಧ್ಯಕ್ಷತೆಯ ಭಾರತೀಯ ಪೊಲೀಸ್ ಆಯೋಗ ಶಿಫಾರಸಿನ ಆಧಾರದ ಮೇಲೆ 1902ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ CIDಯನ್ನ ರಚಿಸಿತ್ತು. CIDಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೆಯಲಾಗುತ್ತದೆ. ಆದರೆ ಹೆಚ್ಚಾಗಿ ಇದನ್ನ CID ಎಂದೇ ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ವಿಭಾಗದಲ್ಲಿ ನಿಯೋಜಿಸಿದಂತಹ ಅಧಿಕಾರಿಗಳು ಮತ್ತು ಮೆಂಬರ್ಸ್ ಗಳನ್ನ ಪೊಲೀಸರ ಹಾಗೆ ಕೆಲಸ ಮಾಡುತ್ತಾರೆ. ಆದರೆ ಇವರನ್ನ ಪತ್ತೆದಾರಿಗಳು ಎಂದು ಕೂಡ ಕರೆಯುತ್ತಾರೆ. ಹೀಗಾಗಿ ಇವರನ್ನ ಹೆಚ್ಚಾಗಿ CIDಯಲ್ಲಿ ಡಿಟೆಕ್ಟಿವ್ ಅಂತಾನೆ ಕರೆಯಲಾಗುತ್ತದೆ.
ಸಿಐಡಿ ಹೆಚ್ಚಾಗಿ ಗಂಭೀರ ಅಪರಾಧದ ತನಿಖೆ ಮಾಡಲು ರಚಿಸಲಾಗುತ್ತದೆ. ವಿಶೇಷ ಜ್ಞಾನ ಮತ್ತು ಪರಿಣಿತಿ ಅಗತ್ಯ ಇರುವ ಪ್ರಮುಖ ಅಪರಾಧಗಳ ಪ್ರಕರಣಗಳನ್ನು ತನಿಖೆ ಮಾಡುವ ಕಾರ್ಯವನ್ನ ಸಿಐಡಿ ನಿರ್ವಹಿಸುತ್ತದೆ. ಸಿಐಡಿ ಮುಖ್ಯವಾಗಿ ಸಾಕ್ಷಿಗಳನ್ನ ಸಂಗ್ರಹಿಸುವುದು, ಅದನ್ನು ವಿಶ್ಲೇಷಣೆ ಮಾಡುವುದು ಮತ್ತು ಅಪರಾಧಿಗಳ ವಿರುದ್ಧ ಪ್ರಕರಣವನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ಹೊಂದಿರುತ್ತದೆ. ಸಿಐಡಿ ಸಾಮಾನ್ಯವಾಗಿ ಗುಪ್ತಚರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅಪರಾಧ ಚಟುವಟಿಕೆಗಳು ಮತ್ತು ಸಂಭಾವ್ಯ ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಸಿಐಡಿ ಇಲಾಖೆಗಳು ಸಾಮಾನ್ಯವಾಗಿ ಇತರ ಕಾನೂನು ಜಾರಿ ಸಂಸ್ಥೆಗಳು, ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ಗುಪ್ತಚರ ಇಲಾಖೆಗಳ ಸಹಯೋಗದೊಂದಿಗೆ ಕೆಲಸ ಮಾಡುತ್ತವೆ. ಅಪರಾಧಗಳನ್ನು ಪರಿಣಾಮಕಾರವಾಗಿ ಪರಿಹರಿಸುವ ಮೂಲಕ ಸಿಐಡಿ ನ್ಯಾಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆ ಮತ್ತು ವಿಶ್ವಾಸವನ್ನ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಸಿಐಡಿಯಲ್ಲೂ ಕೂಡ ಹಲವಾರು ಬ್ರಾಂಚ್ಗಳು ಇರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಸಿಬಿಸಿಐಡಿ, ಫಿಂಗರ್ ಪ್ರಿಂಟ್ ಬ್ಯೂರೋ, ಆಂಟಿ ಟೆರರಿಸಂ ಸ್ಕ್ವಾಡ್, ಅಪರಾಧ ಗುಪ್ತಚರ ವಿಭಾಗ, ಮಾದಕ ದ್ರವ್ಯ ವಿರೋಧ ವಿಭಾಗ, ಮಾನವ ಕಳ್ಳ ಸಾಗಾಣಿಕೆ ಮತ್ತು ಕಾಣೆಯಾದ ವ್ಯಕ್ತಿಗಳ ಘಟಕ, ಆರ್ಥಿಕ ಅಪರಾಧಗಳ ವಿಭಾಗ, ಹೀಗೆ ಇನ್ನೂ ಮುಂತಾದವುಗಳನ್ನು ಈ ಸಿಐಡಿ ತನ್ನ ಸುಪರ್ದಿಗೆ ಬಳಸಿಕೊಳ್ಳುತ್ತದೆ. ಸಿಐಡಿಯ ಮುಖ್ಯ ಕೆಲಸ ಕೊಲೆ, ಗಲಭೆ, ನಕಲಿ ದಾಖಲೆ, ನಕಲಿ ನೋಟುಗಳು ಮತ್ತು ರಾಜ್ಯ ಸರ್ಕಾರ ಅಥವಾ ಹೈಕೋರ್ಟ್ನಿಂದ ಸಿಐಡಿಗೆ ವಹಿಸಲಾದಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟಬಹುದು ಸ್ನೇಹಿತರೆ, ಸಿಐಡಿ, ಎಸ್ಐಟಿ ಮತ್ತು ಸಾಮಾನ್ಯ ಪೊಲೀಸರ ಮಧ್ಯೆ ನಡುವಿನ ವ್ಯತ್ಯಾಸ ಏನು ಅಂತ. ಮೂಲಭೂತವಾಗಿ ಸಿಐಡಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆದರೆ ಅಪರಾಧ ತನಿಖೆಗಳ ಮೇಲೆ ಕೇಂದ್ರೀಕರಿಸಿದ ವಿಶೇಷ ಪೊಲೀಸ್ ಘಟಕವಾಗಿರುತ್ತದೆ. ಆದರೆ ಸಾಮಾನ್ಯ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಒಂದು ವಿಶಾಲ ಜವಾಬ್ದಾರಿಯನ್ನ ಹೊಂದಿರುತ್ತಾರೆ. ಪೊಲೀಸರು ದಿನನಿತ್ಯ ಕಾನೂನು ಜಾರಿಯನ್ನ ನಿರ್ವಹಿಸುತ್ತಾರೆ, ಆದರೆ ಸಿಐಡಿ ಮತ್ತು ಎಸ್ಐಟಿ ಆಳವಾದ ಅಪರಾಧಗಳ ತನಿಖೆ ಮೇಲೆ ನಿಗಾ ವಹಿಸುತ್ತಾರೆ. ಈ ಸಿಐಡಿ ಅನ್ನುವುದು 70 ಮತ್ತು 80ರ ದಶಕದಲ್ಲಿ ಭಾರಿ ಹೆಸರನ್ನ ಮಾಡಿತ್ತು. ಇದೇ ಕಾರಣ ನೀವು ಹಲವಾರು ಹಿಂದಿ ಹಾಗೂ ಕನ್ನಡ ಚಿತ್ರಗಳನ್ನ ಸಿಐಡಿ ಹೆಸರಿನ ಮೇಲೆ ನೋಡಿರಬಹುದು. ಹಿಂದಿಯಲ್ಲಿ ಸಿಐಡಿ ಅನ್ನುವ ಒಂದು ಪ್ರಸಿದ್ಧ ಧಾರಾವಾಹಿ ಕೂಡ ಪ್ರಸಾರವಾಗಿತ್ತು. ಹೌದು ಸ್ನೇಹಿತರೆ, ಸಿಐಡಿ ಮತ್ತು ಎಸ್ಐಟಿ ಬಗ್ಗೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತು ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.